ಮಂಗಳೂರು ನಗರದ ಲೇಡಿಹಿಲ್ ವೃತ್ತಕ್ಕೆ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ ಎಂದು ಮಂಗಳೂರು ಬಜರಂಗದಳದವರು ನಾಮಫಲಕ ಅಳವಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಜರಂಗದಳದ ವಿಭಾಗ ಸಂಚಾಲಕರಾದ ಭುಜಂಗ ಕುಲಾಲ್ ಅದ್ಯಪಾಡಿಯವರು ಮಹಾನಗರ ಪಾಲಿಕೆ ನಾರಾಯಣಗುರು ವೃತ್ತ ಆಗಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರ ತಕ್ಷಣ ಇಲ್ಲಿ ನಾರಾಯಣಗುರು ವೃತ್ತ ಎಂದು ಮರು ನಾಮಕರಣ ಮಾಡಬೇಕೆಂದು ಆಗ್ರಹಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಜರಂಗದಳದ ಪ್ರಮುಖರಾದ ಮನೋಹರ್ ಸುವರ್ಣ, ಪುನೀತ್ ತಾವರ, ಚೇತನ್ ಪೂಜಾರಿಯ ಸೈಗೂಳಿ, ಪ್ರದೀಪ್ ಪೂಜಾರಿ ಸರಿಫಳ ಮತ್ತಿತರರು ಪಾಲ್ಗೊಂಡಿದ್ದರು. ಬಹಳಷ್ಟು ಜನ ಚರ್ಚೆಯಲ್ಲಿದ್ದಾರೆ. ಮಹಾನಗರ ಪಾಲಿಕೆ ನಾರಾಯಣಗುರು ವೃತ್ತ ಆಗಬೇಕಂತ ಪ್ರಸ್ತಾವನೆ ಕೂಡ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಬಜರಂಗದಳ ನಾವು ಆಗ್ರಹ ಮಾಡ್ತಿದ್ದೇವೆ. ತಕ್ಷಣ ರಾಜ್ಯ ಸರ್ಕಾರ ನಾರಾಯಣಗುರುನ ಏನು ವೃತ್ತ ಅಂತ ಅದನ್ನು ಪ್ರಸ್ತಾವನೆ ಮಾಡಿ ಇಲ್ಲಿ ನಾರಾಯಣಗುರುನ ವೃತ್ತವನ್ನು ಮಾಡಬೇಕಂತ ಬಜರಂಗದಳ ಆಗ್ರಹವನ್ನು ಮಾಡ್ತಾ ಇದೆ. ಇದು ನಾಡು ಸಂತರ ನಾಡು. ಎಲ್ಲ ವೃತ್ತಗಳಿಗೆ ಕೂಡ ಸಂತರ ಹೆಸರನ್ನೇ ಇಡಬೇಕು. ಏನಿದೆ ಈ ದಾಸ್ಯದ ಬ್ರಿಟಿಷ್ ದಾಸ್ಯದ ಹೆಸರೇನಿದೆ ಅದನ್ನು ತೆಗೆದು ಮಹಾನಗರ ಪಾಲಿಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನ ಆದಷ್ಟು ಬೇಗ ಈ ವೃತ್ತಕ್ಕೆ ಇಡಲು ಆದೇಶವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಈ ಮಹಾನ್ ಸಂತರು ನಮ್ಮ ಸಮಾಜದಲ್ಲಿನ ತೊಡಕುಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಹೋರಾಟ ಮಾಡಿದ ಮಹಾನ್ ಯೋಗಿ ಅವರ ಸಂದೇಶವನ್ನು ಕೂಡ ಸಾರುವಂತಹ ಈ ವೃತ್ತದಲ್ಲಿ ಆಗಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಸರ್ಕಾರ ಈ ವೃತ್ತಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನ ಇಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿ ಆದಷ್ಟು ಬೇಗ ಆದೇಶವನ್ನು ತರಬೇಕು ಅಂತ ನಾನು ಸರ್ಕಾರಕ್ಕೆ ಆದೇಶ ಮಾಡ್ತಾ ಇದ್ದೇನೆ. ಟೇಸ್ಟ್ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ. ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡ, ಕಾಜು ಕಟ್ಲಿ, ಹಲ್ವಾಸ್, jamuns, dry fruit halwas, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Madi, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.